ಸ್ಮಾರ್ಟ್ ಸಿಟಿಯಾಗಿ ರೂಪುಗೊಳ್ಳುತ್ತಿರುವ ಸುರತ್ಕಲ್ ಪ್ರದೇಶದ ಒಳಚರಂಡಿ ವ್ಯವಸ್ಥೆ, ಮಳೆ ನೀರು ಹರಿಯುವ ತೋಡಿನ ಸಮಸ್ಯೆ ಮತ್ತು ರಾಜಕಾಲುವೆಯ ಅತಿಕ್ರಮಣ ಮತ್ತಿತರ ಜ್ವಲಂತ ಸಮಸ್ಯೆಗಳಿಂದಾಗಿ ಇಲ್ಲಿನ ಶ್ರೀಕಾಂತೇರಿ ಧೂಮಾವತಿ ದೈವಸ್ಥಾನದ ಸಮೀಪದ ಬಡಾವಣೆಯ ಜನರು ಕೃತಕ ನೆರೆ, ಒಳಚರಂಡಿ ನೀರು ಮತ್ತು ಮನೆಯ ಒಳಗೆ ಹರಿಯುವ ನರಕಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಸುರತ್ಕಲ್ ಹೆದ್ದಾರಿ ಅಗಲೀಕರಣ, ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕಾರ್ಯಗಳಿಂದ ಒಳಚರಂಡಿ, ಮಳೆ ನೀರು ಹರಿಯುವ ತೋಡು ನಿರ್ಮಾಣಕ್ಕೆ ಮಹಾನಗರ ಪಾಲಿಕೆ ಪ್ರಾಮುಖ್ಯತೆ ಕೊಡದೆ ಪರಿಣಾಮ ಜನರು ಹೈರಾಣಾಗುತ್ತಿದ್ದಾರೆ. ಸುರತ್ಕಲ್ ಕೆನರಾ ಬ್ಯಾಂಕ್ ಬಳಿಯಿಂದ ನಿರ್ಮಿಸಲಾದ ತೋಡು ಸಮೀಪದ ಮಹಾರಾಜ ಕಟ್ಟಡ ಬಳಿಯವರೆಗೆ ನಿರ್ಮಿಸಿ ಬಳಿಕ ಹಳೆಯ ತೋಡನ್ನೇ ಒಂದಿಷ್ಟು ರಿಪೇರಿ ಮಾಡಿಕೊಡಲಾಗಿತ್ತು. ಹೆದ್ದಾರಿಯಿಂದ ಹಿಡಿದು ನಗರದ ಎಲ್ಲಾ ಭಾಗಗಳ ಮಳೆ ನೀರು ಹಾಗೂ ಸಮೀಪದ ಮಾರುಕಟ್ಟೆಯ ಒಳಚರಂಡಿ ನೀರು ನೇರವಾಗಿ ಇದೀಗ ಬಡಾವಣೆಗೆ ನುಗ್ಗುತ್ತಿದ್ದು ಜನರು ನಿತ್ಯ ನರಕಯಾತನೆಯನ್ನು ಅನುಭವಿಸುತ್ತಿದ್ದಾರೆ. ಕಳೆದ ವಾರ ಸುರಿದ ಭಾರೀ ಮಳೆಗೆ ಕೊಳೆತ ಪ್ರಾಣಿಗಳ ಹೆಣಗಳು ಮಳೆಯ ನೀರಿನಲ್ಲಿ ಸೇರಿ ಮನೆಯೊಳಗೆ ಹರಿದು ಬಂದಿದ್ದು ದುರ್ವಾಸನೆಯಿಂದ ಮನೆ ಮಂದಿ ನಿದ್ದೆ ಇಲ್ಲದೆ ರಾತ್ರಿಯನ್ನು ಕಳೆಯಬೇಕಾಯಿತು. ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿ ಮಂಗಳವಾರ ಪಾಲಿಕೆಯ ಅಧಿಕಾರಿ ಸ್ಥಳ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಆಪದ್ಬಾಂಧವ ಸಂಸ್ಥೆಯ ಉಮೇಶ್ ದೇವಾಡಿಗ ಇಡ್ಯ, ಸ್ಥಳೀಯರಾದ ಸಜಿತ್ ಪ್ರಕಾಶ್ ಅವರು ಸಮಸ್ಯೆಗಳ ಕುರಿತು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಸುರತ್ಕಲ್ ಅಭಿವೃದ್ಧಿಯ ನಡುವೆ ಚರಂಡಿ ವ್ಯವಸ್ಥೆ, ಒಳಚರಂಡಿಗೆ ಬೇಕಾದ ಸಮರ್ಪಕ ತೋಡಿನ ವ್ಯವಸ್ಥೆಯನ್ನು ಮಾಡದೆ ಮಹಾನಗರ ಪಾಲಿಕೆ ಮಾಡಿಕೊಡದ ಪರಿಣಾಮ ಕೃತಕ ನೆರೆಯಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸಬೇಕು. ಅರ್ಧಕ್ಕೆ ಬಾಕಿಯಾದ ತೋಡಿನ ರಚನೆಯನ್ನು ಸಂಪೂರ್ಣಗೊಳಿಸಬೇಕು. ಒತ್ತುವರಿಯಾದ ತೋಡುಗಳನ್ನು ಪಾಲಿಕೆ ತೆರವುಗೊಳಿಸಿ ಮಳೆ ನೀರು ಹರಿದು ಹೋಗಲು ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು. ನಮಗೆ ಮನವಿ ಅರ್ಪಿಸಿ ಸಾಕಾಗಿದ್ದು, ಮುಂದಿನ ದಿನಗಳಲ್ಲಿ ಶಾಶ್ವತ ಪರಿಹಾರ ಕಲ್ಪಿಸದೆ ಹೋದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ಹೇಗೆ ನೀರು ಹೋಗುದು? 10 ಫೀಟ್ ಡೀಪ್ ಇದ್ದ ತೋಡು ಈಗ 6 ಫೀಟ್ ಇರುವುದು. ಅದು ಸಹ ಸಮಸ್ಯೆ ಅಲ್ಲ. ಸುರತ್ಕಲ್ ಅಲ್ಲಿ ಕೆನರಾ ಬ್ಯಾಂಕಿನ ಹತ್ತಿರ ಫುಟ್ಪಾತ್ ಅರ್ಧದಲ್ಲಿ ನಿಲ್ಲಿಸಿ ಅದರ ಪರಿಣಾಮವಾಗಿ ಅಲ್ಲಿಂದ ನೀರು ಸೀದಾ ಮಾರ್ಗದಲ್ಲಿ ಬಂದು ಇಲ್ಲಿ ತಲುಪುವುದು. ಇದು ನಮ್ಮ ದುರಂತ ಕಥೆಗಳು. ಅದು ಅಲ್ಲದೆ ಈ ಎಲ್ಲ ಕಡಿದು ಪರಿಸರ ನಾಶ ಮಾಡಿ ಅಭಿವೃದ್ಧಿ ಕೂಡ ಇಲ್ಲ. ಮರಗಳನ್ನು ನಾಶ ಮಾಡಿದ್ದಾರೆ. ಒಂದು ಮರಗಿಡ ನಡಲಿಲ್ಲ ಅಲ್ಲಿ. JDC ಎಲ್ಲ ಜನಪ್ರತಿನಿಧಿ ಎಲ್ಲ ಹೇಳಿ ಸಾಕಾಗಿ ಹೋಗಿದೆ. ಯಾರು ಸ್ಪಂದಿಸುವುದಿಲ್ಲ. ಮಾರ್ಗದಿಂದ ಮಾರ್ಕೆಟ್ ಬರುವ ನೀರು ಹೋಗಲಿಕ್ಕೆ ತೋಡು ಸಣ್ಣದಾಗಿದೆ. ಹಾಗಾಗಿ ಮುಂದೆ ರಾಜಕಾಲ ಹತ್ರ ಕೆಲವು ರಸ್ತೆ ಇದು ತೋಡು ಒತ್ತುವರಿ ಮಾಡಿದ್ದಾರೆ. ದಯವಿಟ್ಟು ಇದರ ಬಗ್ಗೆ ಆದಷ್ಟು ಗಮನ ಕೊಟ್ಟು ಮುಂದಿನ ದಿನಗಳಲ್ಲಿ, ಈಗ ಮಾರ್ಕೆಟ್ ಆದರೆ ಅಲ್ಲೇ ನೀರು ಎಲ್ಲಿಗೆ ಬರುವುದು ಸರ್? ಇಲ್ಲಿ ಎಲ್ಲ ಮುಳುಗೋ ಚಾನ್ಸ್ ಉಂಟು. ಫ್ಲ್ಯಾಟ್ ಇದೆ, ಮನೆಗಳಿದೆ, ಬೇಕಾದಷ್ಟು ಮನೆಗಳಿದೆ. ಇಲ್ಲಿ ಖಂಡಿತವಾಗಿ ಮುಳುಗೋ ಚಾನ್ಸ್ ಉಂಟು. ಈಗಾಗಲೇ ನಮ್ಮ ಇಂಜಿನಿಯರ್ ಭೇಟಿ ಕೊಟ್ಟು ಭರವಸೆ ನೀಡಿದ್ದಾರೆ. ಖಂಡಿತವಾಗಿ ಇದನ್ನು ನಾವು ಮಾಡಿ ಕೊಡ್ತೇವೆ. ಜನಸಾಮಾನ್ಯರಿಗೆ ತೊಂದರೆ ಆಗದಾಗೆ ನಾವು ಅದರ ಬಗ್ಗೆ ನಾವು ನೋಡ್ಕೊಳ್ತೇವೆ ಹೇಳಿದ್ದಾರೆ. ಇದಕ್ಕೆ ಇಂಜಿನಿಯರ್ ಶ್ರುತಿ ಅವರು ತೋಡಿನ ರಚನೆಗೆ ಯೋಜನೆ ರೂಪಿಸಿ ಹಿರಿಯ ಅಧಿಕಾರಿಗಳಿಗೆ ಕಳುಹಿಸಿಕೊಡಲಾಗುವುದು ಎಂದು ಭರವಸೆ ನೀಡಿದರು.